ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಡ್ಲಾ ಫ್ಯಾಮಿಲಿ ಬ್ಲಾಗ್ಸ್. ಎಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು ಒಂದು ಒಳ್ಳೆ ದಿನ, ಕೃಷ್ಣ ಜನ್ಮಾಷ್ಟಮಿ. ಹಾಗೆ ಈ ಸಲ ನಮಗೆ ಗೊತ್ತೇ ಆಗಲಿಲ್ಲ ಯಾವಾಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳಿ. ಯಾಕಂದರೆ ಮುಂಚಿನ ದಿವಸ ನಮ್ಮ ತುಳುನಾಡಲ್ಲಿ ಹೇಳ್ತಾರೆ ಸಿಂಗೋಡೆ ಅಂತ ಹೇಳಿ, ಸಿಂಗೋಡೆಗೆ ಮಾಡೋದಿಲ್ಲ ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ಡೇ ಫ್ರೈಡೇ ಮಾಡ್ತಿದ್ದೇನೆ, ಅಂದರೆ ಶೋನ ಶುಕ್ರವಾರ ಅಂತ ಹೇಳಿ. ಸೊ ನಾನು ಇವತ್ತು ಮಾಡ್ತಿದ್ದೇನೆ. ಸೊ ಎಲ್ರಿಗೂ ಗೊತ್ತಿರೋ ಹಾಗೆ ಆ ದಿನ ಎಲ್ರಿಗೂ ತರಕಾರಿ ಹಾಗೆ ಎಲ್ಲ ಟೈಪಿನ ವಿಧದ ನಾನು ತರಕಾರಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇವತ್ತು ಜಾಸ್ತಿ ನಾನು ವ್ಲಾಗ್ ಮಾಡ್ತಿಲ್ಲ, ಯಾಕಂದರೆ ಡೈಲಿ ನನಗೆ ವ್ಲಾಗ್ ಮಾಡಲಿಕ್ಕೆ ಅಷ್ಟೊಂದು ಟೈಮ್ ಇಲ್ಲ. ಆದರೂ ಕೂಡ ನಾನು ಸಿಗೋ ಟೈಮಲ್ಲಿ ಮಿಸ್ ಮಾಡಲ್ಲ. ಸೊ ನಾನು ಇವತ್ತು ಮನೆಯಲ್ಲಿದ್ದೀನಿ, ಫ್ರೀ ಇದ್ದೇನೆ, ಹಾಗಾಗಿ ನಾನು ಇವತ್ತೊಂದು ವ್ಲಾಗ್ ಮಾಡ್ತಿದ್ದೇನೆ. ಹಾಗೆ ಎಲ್ರಿಗೂ ಕೂಡ ಹಾಗೆಯೇ ತುಂಬ ಖುಷಿ ಇರ್ಬೋದು. ಅಂದರೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲ ಟೈಪಿದು ಡಿಶ್ ಮಾಡ್ತಾರೆ. ಹಾಗೆಯೇ ಒಂದೊಂದು ನಮ್ಮ ಮಂಗಳೂರಲ್ಲಿ ಫೇಮಸ್ ಅಂದರೆ ಇದು ಮೂಡೆ, ಕೊಟ್ಟಿಗೆ, ಸೇಮದಡ್ಡೆ ಅಂತೇಳಿ. ನನಗೆ ಸೇಮದಡ್ಡೆ ಅಂದರೆ ತುಂಬ ಇಷ್ಟ. ಇಲ್ಲಿ ಅದ್ರದ್ದು ಮನೆಯಲ್ಲ, ಇನ್ನು ಅತ್ತೆ ಮನೆಗೆ ಹೋಗಬೇಕು. ಅತ್ತೆ ಮನೆಗೆ ಹೋದರೆ ಅಲ್ಲಿ ಒಂದು ಸೇಮದಡ್ಡೆ ತಿನ್ನಲಿಕ್ಕೆ ಸಿಗ್ತದೆ. ಮಂಗಳೂರಲ್ಲಿ ಅದೇ ಒಂದು ಫೇಮಸ್ ಸೇಮದಡ್ಡೆ ಅಂತೇಳಿ. ಹಾಗೆಯೇ ಕೊಟ್ಟಿಗೆ, ಮೂಡೆ ಅಂತ ಇರ್ತದೆ. ಹಾಗೆ ನೋಡಬೇಕು, ಈಗ ಸಿಟಿಗೆ ಹೋದರೆ ಅಲ್ಲಿ ಒಂದು ಮೂಡೆ ಸಿಗ್ತದೆ ಅಂತ ನೋಡಬೇಕು. ಸಿಕ್ಕಿದರೆ ತರ್ತೇನೆ ನಾನು. ಮತ್ತು ಸಿಂಪಲಾಗಿ ಒಂದು ದೋಸೆ ಮಾಡ್ತೇನೆ ಅಂತ ಹೇಳಿ. ಅಂದರೆ ಇಲ್ಲಿ ನಾನು ಮಾರ್ಕೆಟಿಗೆ ಹೋದೆ, ಈ ಕಡೆ ನನಗೆ ಸಿಗಲಿಲ್ಲ ಅದು. ಹಾಗೆ ನಾನೊಂದು ದೋಸೆ ಮಾಡ್ತೇನೆ ಅಂತ ಹೇಳಿ. ಬಟ್ ತರಕಾರಿಯಲ್ಲಿ ಎಲ್ಲ ಟೈಪಿದು ಡಿಶ್ ಮಾಡ್ತಿದ್ದೇವೆ, ಅದು ಎಲ್ರಿಗೂ ಗೊತ್ತು. ನಮ್ಮ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತು. ಅದೆಲ್ಲ ತೇವ್ ಅಂತ ಹೇಳ್ತಾರಲ್ಲ, ಅದರದ್ದೆಲ್ಲ ನಾನು ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಖುಷಿಯ ವಿಷಯ ಏನಂದರೆ, ನನ್ನದು ಚೈಲ್ಡ್ಹುಡ್ ಇದು ಫ್ರೆಂಡು ಕೂಡ ಅವಳು, ಮತ್ತು ನನ್ನ ಕಸಿನ್ ಸಿಸ್ಟರ್ ಕೂಡ, ನನ್ನ ಅಂದರೆ ಮಾವನ ಮಗಳು, ಅಂದರೆ ನನ್ನ ತಾಯಿಯ ತಮ್ಮನ ಮಗಳು ಬರ್ತಿದ್ದಾಳೆ ಇವತ್ತು ಈವ್ನಿಂಗ್. ಸೊ ಸ್ಟೇ ಟ್ಯೂನ್ಡ್ ಫ್ರೆಂಡ್ಸ್. ನಾನೀಗ ಇದು ದೋಸೆಗೆ ಅಂತ ಇದು ಮಾಡ್ತಾ ಇದ್ದೇನೆ, ಅಂದರೆ ದೋಸೆ ಮಾಡುವ ಅಂತ ಹೇಳಿ. ಯಾಕಂದರೆ ಇಲ್ಲಿ ಮಾಡಿದರೂ ಕೂಡ ಯಾರು ತಿನ್ನುವವರಿಲ್ಲ. ಮಕ್ಕಳಿಗೆ ಮೂಡೆಲ್ಲ ಇಷ್ಟ ಇಲ್ಲ. ಸೇಮೆದಡ್ಡೆ ಮಾಡಿದರೆ ತಿಂತಾರೆ, ಆದರೆ ಅದು ಸೇಮೆದಡ್ಡೆ ಮಾಡಲಿಕ್ಕೆ ಅಂತ ಅದೊಂದು ಮಣೆ ಸಿಗ್ತದೆ ಸೇಮೆದಡ್ಡಿದು, ಅದೊಂದು ಹೀಗೆ ತಿರುಗಿಸೋದು, ಅದು ಮಣೆ ಇಲ್ಲ. ನನ್ನ ಅತ್ತೆ ಮನೆಯಲ್ಲಿ ಮಾಡ್ತಾರೆ ಈಗ, ಆದರೆ ನಾನು ಅತ್ತೆ ಮನೆಗೆ ಓಡಬೇಕು ಈಗ ಸೇಮೆದಡ್ಡೆ ತಿನ್ಲಿಕ್ಕೆ ಅಂತೇಳಿ. ಅವರಿಗಿಂತ ಜಾಸ್ತಿ ಫೇವ್ರೇಟ್ ನನ್ನದೇ ಸೇಮೆದಡ್ಡೆ. ಮಕ್ಕಳಿಗೆ ಸಹ ಸೇಮೆದಡ್ಡೆ ಇಷ್ಟ. ಮತ್ತು ದೋಸೆಗೆ ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಿದ್ದಾರೆ ದೋಸೆ ಅದು ಚೌತಿಗೆ ಮಾಡೋದು ಅಂತ ಹೇಳಿ. ಆದರೆ ಅದು ಗೊತ್ತು ನನಗೆ, ಆದರೂ ಕೂಡ ಒಂದು ಮಾಡು ಅಂತೇಳಿ, ಇವತ್ತು ಅಡ್ಡೆ ಮಾಡು ಅಂತೇಳಿ. ಹಾಗೆ ನಾನು ದೋಸೆನೇ ಮಾಡ್ತಿದ್ದೇನೆ, ಉದ್ದಿನ ದೋಸೆ. ಅದು ಸಹ ಒಳ್ಳೆಯದಲ್ಲ, ಅಡ್ಡೆನೇಲ್ಲ. ಹಾಗೆ ನಾನು ದೋಸೆನೇ ಮಾಡ್ತಿದ್ದೇನೆ. ಹಾಗೆ ಮತ್ತು ನಿಮಗೆಲ್ಲ ಗಮ್ಮತ್ತು ಫ್ರೆಂಡ್ಸ್ ಇವತ್ತು. ಅಂದರೆ ಕೆಲವು ಟೈಪದು ಡಿಶ್ ಮಾಡ್ತಾರೆ. ಅಂದರೆ ಕೃಷ್ಣನಿಗೆ ಬಡಿಸಿಡ್ಲಿಕ್ಕೆ ಕೂಡ ಕೆಲವು ಡಿಶ್ ಮಾಡ್ತಾರೆ. ಹಾಗೆ ಏನೆಲ್ಲ ಮಾಡಿದ್ದೀರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ನಾನೀಗ ತುಂಬ ಸ್ಲಿಮ್ ಆಗಿದ್ದೇನೆ. ಅಂದರೆ ನಾನು ಮೊದಲು ಸ್ಲಿಮ್ ಆಗಲಿಕ್ಕೋಸ್ಕರನೇ ತುಂಬ ಗ್ರೀನ್ ಟೀ ಕುಡಿತಿದ್ದೆ. ಅಂದರೆ ಮತ್ತು ಓಟ್ಸ್ 1 kg ಓಟ್ಸ್ ತರ್ತಿದ್ದೆ, ಮಾತ್ರ ಹೆಸರಿಗೆ ಮಾತ್ರ ತಿಂತಿರಲಿಲ್ಲ. ಅದಂದರೆ ನನಗೆ ಇಷ್ಟ ಆಗ್ತಿರಲಿಲ್ಲ ಟೇಸ್ಟ್. ಹಾಗೆ ನಾನು ಸಪೋರ್ ಆಗಲಿಕ್ಕೆ ಒಂದು ಎಷ್ಟು ಟ್ರೈ ಮಾಡಿದ್ದೇನೆ ಅಂತ ಹೇಳಿದರೆ ಅದು ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ಅಷ್ಟು ಟ್ರೈ ಮಾಡಿದ್ದೇನೆ. ಅದು ಕೂಡ ಸ್ವಲ್ಪ ಒಂದು 5 kg ಅಷ್ಟು ರೆಡ್ಯೂಸ್ ಮಾಡಿದೆ ಬಾಡಿ. ಫುಡ್ಡೆಲ್ಲ ಡೈಟಿಂಗ್ ಮಾಡ್ತಿದ್ದೆ, ಡ್ರೈ ಚಪಾತಿ ಎಲ್ಲ ತಿಂತಿದ್ದೆ, ಆಗ ಸ್ಲಿಮ್ ಆಗಿದೆ. ಈಗ ನಾನು ಯಾವುದೇ ಒಂದು ಡೈಟಿಂಗ್ ಫುಡ್ ಫಾಲೋ ಮಾಡ್ತಾ ಇಲ್ಲ. ಈಗ ಮಾನಸಿಕ ಟೆನ್ಷನ್ ಆಗಿ ನಾನು ಹೀಗೆ ಸ್ಲಿಮ್ ಆಗಿದ್ದೇನೆ. ಅಂದರೆ ಮನುಷ್ಯನಿಗೆ ಮೇಯ್ನ್ ಇರೋದು ಅಂದರೆ ಹ್ಯಾಪಿನೆಸ್ ಬೇಕು. ಹ್ಯಾಪಿನೆಸ್ ಇದ್ದರೆ ಅವನು ತನ್ನಷ್ಟಕ್ಕೆ ತಿನ್ಬೇಕಂತಿಲ್ಲ, ತನ್ನಷ್ಟಕ್ಕೆ ದಪ್ಪ ಆಗಿ ಹೋಗ್ತಾರೆ. ಟೆನ್ಷನ್ ಒಂದಿದ್ರೆ ಮನುಷ್ಯನಿಗೆ ಯಾವುದೇ ಒಂದು ಡಯಟಿಂಗ್ ಬೇಡ, ತನ್ನಷ್ಟಕ್ಕೆ ಸ್ಲಿಮ್ ಆಗ್ತಾ ಹೋಗ್ತಾರೆ. ಸೊ ನಾನು ಟೆನ್ಷನ್ ಅಂದರೆ ಬೇರೆ ವಿಷಯದಲ್ಲ, ನನ್ನದು ಮನೆಯದಾಗಲಿ, ನನ್ನ ಹಸ್ಬೆಂಡಿದಾಗಲಿ, ನನ್ನ ಮಕ್ಕಳದಾಗಲಿ ಟೆನ್ಷನ್ ಇಲ್ಲ ನನಗೆ. ಆ ಒಂದು ವಿಷಯದಲ್ಲಿ ನಾನು ಹ್ಯಾಪಿ ಇದ್ದೇನೆ. ಬಟ್ ನಮಗೆ ಕಮಿಟ್ಮೆಂಟ್ಸ್ ಅಂತ ಹೇಳುವಾಗ ನಮಗೆ ಸ್ವಲ್ಪ ಟೆನ್ಷನ್ ಇರ್ತದೆ, ಪ್ರೆಷರ್ ಇರ್ತದೆ. ಹಾಗಾಗಿ ನಮಗೆ ಎಷ್ಟೇ ಒಂದು ಟೈಪಿದು ಇದದು ತಿಂಡಿದ್ರು ಇದಿದ್ರು ನಮಗೆ ಅದು ಹ್ಯಾಪಿನೆಸ್ ಅಂತ ಇರಲ್ಲ. ಮೈಂಡ್ಗೆ ಫಸ್ಟ್ ಪೀಸ್ ಆಫ್ ಮೈಂಡ್ ಅಂತ ಬೇಕು. ಸೊ ಬಾಕಿದೆಲ್ಲ ಕಮಿಟ್ಮೆಂಟ್ಸ್ ಇರುವಾಗ ನಮಗೆ ತನ್ನಷ್ಟಕ್ಕೆ ಬಾಡಿ ಸಹ ಇಳಿದೇ ಹೋಗ್ತದೆ. ಸೊ ನನಗೆ ಇನ್ನೊಂದು ಅದು ಇನ್ನು ಮುಂದಕ್ಕೆ ನಾನು ಹೇಳ್ತೇನೆ, ತುಂಬ ಖುಷಿ ಆಗ್ತಾ ಉಂಟು ನನಗೆ. ಅಂದರೆ ಸ್ಲಿಮ್ ಆದ ನಂತರ ನನಗೆ ತುಂಬ ಇದು ಆಗಿದೆ, ಬೆನಿಫಿಟ್ ಆಗಿದೆ. ಸೊ ನಿಮಗೆ ಅಪ್ಕಮಿಂಗ್ ವೀಡಿಯೋದಲ್ಲಿ ಗೊತ್ತಾಗ್ತದೆ ಅದು ಏನಂತ ಹೇಳಿ. ಸೊ ನಾನು ಡಿಸೈಡ್ ಮಾಡಿದ್ದೀನಿ ನಾನು ಸ್ಲಿಮ್ ಇರ್ತೇನೆ ಅಂತ ಹೇಳಿ. ಯಾಕಂದರೆ ಸ್ಲಿಮ್ ಇದ್ದರೆ ಒಂದು ಬಾಡಿ ಫಿಟ್ನೆಸ್ ಕೂಡ, ಮತ್ತು ನಮಗೆ ಒಳ್ಳೆಯದು ಕೂಡ. ಯಾವುದೇ ಒಂದು ಡ್ರೆಸ್ ಆಗಲಿ ಇದು ಆಗ್ತದೆ. ಮೊದಲೇ ದಪ್ಪೆದ್ದು ಸ್ಲಿಮ್ ಆಗುವಾಗ ಇದೆಲ್ಲ ನೇತಾಡ್ತಾ ಉಂಟು ನನಗೆ ಡ್ರೆಸ್ ಎಲ್ಲ. ಅಂದರೆ ನಾನು ಆ ಟೈಪಲ್ಲಿ ದಪ್ಪ ಇದ್ದೆ, ಇದೆಲ್ಲ ನಾನು ದಪ್ಪ ಇರುವಾಗ ತಗೊಂಡ ಡ್ರೆಸ್ ಎಲ್ಲ. ಸೊ ಸ್ಲಿಮ್ ಆದ ನಂತರ ಅದು ನಮಗೆ ಈಗ ಬೆನಿಫಿಟೇ ಆಗಿದೆ. ಸ್ಲಿಮ್ ಆದ ನಂತರ ನನಗೆ ಖುಷಿಯಾಗಿದೆ. ಹಸ್ಬೆಂಡ್ ಹೇಳ್ತಿದ್ದಾರೆ ದಪ್ಪಾಗು, ಸ್ವಲ್ಪ ಆದರೂ ದಪ್ಪಾಗು. ಯಾಕಂದರೆ ನೋಡೋರು ಹೇಳ್ತಾರೆ ಇದು ಎಂತ ಇವಳಿಗೆ ಹೊಟ್ಟೆಗೆ
ನೋಡೋರೆಲ್ಲ ಸಹ ಹೇಳ್ತಾರೆ, ಒಳ್ಳೇದು ಮಾಡಿದರೆ ಹೇಳ್ತಾರೆ, ಕೆಟ್ಟದ್ದು ಮಾಡಿದರೆ ಹೇಳ್ತಾರೆ. ಜನರಿಗೋಸ್ಕರ ನಾವು ಬದುಕಿರಬಾರ್ದು, ಯಾವತ್ತು ನಮಗೋಸ್ಕರ ಬದುಕಿರಬೇಕು, ನಮ್ಮ ಮನೆಯವರಿಗೋಸ್ಕರ ಬದುಕಿರಬೇಕು. ಅವರೇ ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಹೇಳಿ ನಾವು ಬದುಕಿರಬಾರ್ದು ಯಾವತ್ತು. ಸೊ ನಾನು ಜನರು ಹೇಗೆ ಹೇಳ್ತಾರೆ, ಬಟ್ ನಾನು ಅಂದರೆ ಫಸ್ಟ್ ಆಫ್ ಆಲ್ ನಾನು ಕಮಿಟ್ಮೆಂಟ್ಸ್ ಇದರಿಂದ ನನಗೆ ಟೆನ್ಷನಿಂದ ನನ್ನದು ಬಾಡಿಯೆಲ್ಲ ಇಳಿದೋಯ್ತು. ಈಗ ನನಗೆ ಅದೇ ಒಂದು ವರದಾನ ಆಗಿದೆ ಸಪುರಾದ್ರಿಂದ. ಸೊ ನಾನು ಅದೇ ಏನು ವರದಾನ ಆಯ್ತು ಅಂತ ಹೇಳಿ ನಿಮಗೆ ಹೇಳ್ತೇನೆ. ಇನ್ನೂ ಸಹ ಬ್ಲಾಗ್ ಬರಲಿಕ್ಕಿದೆ, ಸೊ ಹೇಳ್ತೇನೆ ನಾನು. ಸೊ ನನ್ನ ಇವತ್ತು ಕಸಿನ್ ಬರ್ತಾ ಇದ್ದಾಳೆ, ನನಗೆ ಅದೇ ಒಂದು ಖುಷಿ, ಭಾರಿ ಖುಷಿ ಆಗ್ತಾ ಉಂಟು. ಹಾಗೆ ನಾನೀಗ ಪ್ರಿಪರೇಷನ್ ಮಾಡ್ತಾಯಿದ್ದೇನೆ. ನಾನೀಗ ಇದಕ್ಕೊಂದು ಮಿಕ್ಸಿಯಲ್ಲಿ ಆಗೋದಿಲ್ಲ, ಮಿಕ್ಸಿಯಲ್ಲಿ ಇದು ದೋಸೆಗೆ ಹಾಕಿದರೆ ಅದೊಂದು ಎಂಥ ಸೌಂಡು, ಕೆಳಗಡೆ ಒಂದು ಸೇಮ್ ನಮ್ಮದೇ ಟೈಪಲ್ಲಿ ಸೌಂಡ್ ಬರ್ತದೆ ಮಿಕ್ಸಿದು. ಇಡೀ ಒಂದು ನಮ್ಮ ಅಪಾರ್ಟ್ಮೆಂಟ್ಗೆ ಸೌಂಡ್ ಬರ್ತದೆ ಮಿಕ್ಸಿಯಲ್ಲಿ. ಈಗ ಗ್ರೈಂಡರಲ್ಲಿ ಹಾಕ್ತಿದ್ದೇನೆ. ಗ್ರೈಂಡರ್ ಕೂಡ ಅಪರೂಪಕ್ಕೆ ನಾನು ಯೂಸ್ ಮಾಡೋದು, ಡೈಲಿ ರಫ್ ಯೂಸ್ಗೆ ಮಾಡಲ್ಲ ನಾನು. ಯಾಕಂದರೆ ಅದನ್ನು ತೊಳೆದು ಇದು ಇಡೀ ದಿನ ಕಲ್ಲನ್ನೆಲ್ಲ ತೊಳೆದು ಅದೇ ಒಂದು ರಾಮಾಯಣ ಆಗ್ತದೆ. ಮಿಕ್ಸಿಯಲ್ಲಿ ಅದು ಫಾಸ್ಟ್ ಆಗ್ತದೆ. ಸೊ ನಾನೀಗ ಕಲ್ಲಲ್ಲಿ ಹಾಕ್ತಿದ್ದೀನಿ. ಇದು ತುಂಬ ಉಂಟು ಉದ್ದಿದ್ದು. ಹಾಗೆ ನಾನೀಗ ನನ್ನ ದೊಡ್ಡ ಮಗನ ರೂಮಿಗೆ ಬಂದಿದ್ದೇನೆ. ಈಗ ಕೃಷ್ಣ ಜನ್ಮಾಷ್ಟಮಿಗೆ ಮೊದಲು ನೆನಪಾಗೋದು ಇವರದ್ದು ಚೈಲ್ಡ್ಹುಡ್, ಇದು ಬಾಲ್ಯದ ನೆನಪಾಗ್ತಾ ಉಂಟು. ಅಂದರೆ ನಾನು ಪ್ರತಿಯೊಂದು ಕೃಷ್ಣ ವೇಷ ಸ್ಪರ್ಧೆಗೆ ಇಬ್ಬರನ್ನು ಪಾರ್ಟಿಸಿಪೇಟ್ ಮಾಡಿಸ್ತಿದ್ದೆ. ಮಕ್ಕಳಿಗೆ ಪ್ರೈಸ್ ಕೂಡ ಬರ್ತಿತ್ತು. ಹಾಗೆ ನಾನು ಅವರ ರೂಮ್ಗೆ ಬಂದು ಮಕ್ಕಳದು ಸಣ್ಣ ಇರುವಾಗದು ಆಲ್ಬಮ್ ಎಲ್ಲ ತೋರಿಸ್ತಿದ್ದೀನಿ. ನೋಡು ನೀನು ಹೀಗಿರುವಾಗ, ಸಣ್ಣ ಇರುವಾಗ ಹೀಗಿದ್ದೆ ಅಂತೇಳಿ. ಸಣ್ಣವ ಮಾತ್ರ ಒಳ್ಳೆ ಗುಂಡಾಗಿ ಮುದ್ದಾಗಿದ್ದ. ಎಲ್ಲರೂ ಕೇಳ್ತಾಯಿದ್ರು ನೀವು ಎಂತ ಅವನಿಗೆ ತಿನ್ನಿಸ್ತೀರ ಅಂತ, ಅಷ್ಟು ಗುಂಡಾಗಿದ್ದ. ಈಗ ಸರಿ ಆಪೋಸಿಟ್ ಉಲ್ಟಾಗಿದ್ದಾನೆ, ಅಂದರೆ ಸಪುರಾಗಿದ್ದಾನೆ. ಅಂದರೆ ಮಕ್ಕಳು ದೊಡ್ಡ ಆಗ್ತಾ ಹೋದಾಗೆ ಸಪುರಾಗ್ತಾರೆ. ಅಂದರೆ ಏನು ತಿನ್ನಲ್ಲ ಮತ್ತೆ ಅವರು. ಸಣ್ಣ ಇರುವಾಗ ಸಿಕ್ಕದನ್ನೆಲ್ಲ ತಿಂತಾರೆ. ಮತ್ತು ಎಲ್ಲರೂ ಹೇಳ್ತಿದ್ರು ನೀವೆಂತ ಅವರಿಗೆ ಸಣ್ಣವನಿಗೆ ತಿನ್ನಿಸ್ತೀರ ಅಂತ. ಅಷ್ಟು ಇದ್ದ, ಮುದ್ದಾಗಿದ್ದ. ಈಗ ಸರಿ ಉಲ್ಟಾಗಿದ್ದಾನೆ, ಸಪೂರಾಗಿದ್ದಾನೆ. 7th ತನಕ ಗುಂಡಾಗಿದ್ದ ಸಣ್ಣವ. ಈಗ ದೊಡ್ಡವ ನಾರ್ಮಲ್ ಇದ್ದ, ಸಣ್ಣವ ಕೂಡ. 1 ವರ್ಷದ ಟೈಮಲ್ಲಿ ಇಲ್ಲಿ ಇದು 1 ವರ್ಷದ ಮಗು ಇರುವಾಗ ಇವನು ಗುಂಡು ಇದ್ದ ದೊಡ್ಡವನು. ಅದರ ನಂತರ ಇವನಿಗೆ ಏನು ಕಣ್ಣ ದೃಷ್ಟಿ ಬಿತ್ತ ಎಂತಂದು ಗೊತ್ತಿಲ್ಲ. ಅದರ ನಂತರ ಸಪುರನಿದ್ದ. ಆದರೆ ಸಪುರನೇ ಹೆಲ್ದಿ. ಮಕ್ಕಳಿಗೆ ದಪ್ಪ ಇದ್ದರೆ ಅವರಿಗೆ ಕೂಡ ಲೇಸಿನೆಸ್ ಇರ್ತದೆ, ಮಕ್ಕಳಿಗೆ ಆಟ ಆಡಲಿಕ್ಕೆಲ್ಲ ಆಗೋದಿಲ್ಲ. ಹಾಗೆ ಸಣ್ಣವ ಮಾತ್ರ 7th ತನಕ ಗುಂಡಾಗಿದ್ದ. ಎಲ್ಲರೂ ಹೇಳ್ತಿದ್ರು ಎಂತ ತಿನ್ನಿಸ್ತೀರಿ ಅಂತೇಳಿ. ಈಗ ಸರಿ ಉಲ್ಟಾಗಿದ್ದಾನೆ, ಸಪೂರಾಗಿದ್ದಾನೆ. ಇವರದ್ದು ನೋಡಿ ಆಲ್ಬಮ್ ಎಲ್ಲ ನಾವು ನೋಡ್ತಾ ಇದ್ದೇವೆ ಸಣ್ಣ ಇರುವಾಗದೆಲ್ಲ, ಚೈಲ್ಡ್ಹುಡ್ ಮೆಮೊರೀಸ್. ಇದರಲ್ಲಿ ಹೇಗಿದ್ದ ಸಣ್ಣವ, ಗುಂಡಾಗಿದ್ದ. ಕೃಷ್ಣ ವೇಷ ಸ್ಪರ್ಧೆಗೆ ಇವನು ಅದರಲ್ಲಿ ಐಸ್ ಕ್ರೀಮ್ ಹಾಕಿದ್ದೆ, ಅದನ್ನು ತಿನ್ನೋದ್ರಲ್ಲಿ ಬ್ಯುಸಿ ನನ್ನ ಸಣ್ಣವ. ಹಾಗೆ ಎಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಇಟ್ಟರೆ ಮತ್ತೆ ಅವರು ಮದುವೆ ಆದ ನಂತರ ಅವರ ಮಕ್ಕಳಿಗೆ ತೋರಿಸಲಿಕ್ಕೆ ಕೂಡ ಬೇಕಾಗ್ತದೆ. ಅದಕ್ಕೆ ನಾನು ಮೆಮೊರೀಸ್ ಹಾಗೇ ಇಟ್ಟಿದ್ದೇನೆ, ಅವರ ಮಕ್ಕಳಿಗೆ ತೋರಿಸ್ಲಿಕ್ಕೆ ಅಂತ ಹೇಳಿ. ಸಣ್ಣವ ಹೇಗೆ ಗುಂಡಾಗಿದ್ದ ಆವಾಗ, ಸಣ್ಣ ಮಗು ಇರುವಾಗ. ಆವಾಗ ಅವನಿಗೆ 3 ವರ್ಷ. ಕೃಷ್ಣ ವೇಷ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡಿದ್ದು ನೋಡಿ. ಅದರ ಒಳಗಡೆ ಅವನು ಕೂತ್ಕೊಳ್ಳಿಕ್ಕೇ ಕೇಳ್ತಿರ್ಲಿಲ್ಲ ಆ ಟೈಮಲ್ಲಿ. ಆವಾಗ ನಾನು ಅದರ ಒಳಗಡೆ ಒಂದು ಐಸ್ ಕ್ರೀಮ್ ಹಾಕಿಬಿಟ್ಟೆ. ಅದರ ನಂತರ ಅದನ್ನು ತಿನ್ನೋ ಪೋಸು. ಆಗ ಇದಕ್ಕೆ ಕ್ಯಾಮ್ರಾಕ್ಕೆ ಕೂಡ ಒಳ್ಳೆ ಪೋಸ್ ಕೊಟ್ಟು ಕೂತ್ಕೊಂಡಿದ್ದಾನೆ ಸಣ್ಣವ. ಇದು ದೊಡ್ಡವ, ಆಗ LKGಯಲ್ಲಿದ್ದಾನೆ ದೊಡ್ಡ ಮಗ. ಹಾಗೆ ಎಷ್ಟು ಕ್ಯೂಟ್ ಇದ್ದಾನೆ. ಮಕ್ಕಳು ಸಣ್ಣ ಇರುವಾಗ ಕ್ಯೂಟ್ ಇರ್ತಾರೆ, ದೊಡ್ಡಾದ ನಂತರ ಅವರ ಶೇಪೇ ಔಟ್ ಆಗ್ತದೆ. ಮತ್ತು ಏನು ತಿನ್ನಲಿಕ್ಕೆ ಕೇಳಲ್ಲ ಅವರು. ಅವರ ಜಂಕ್ ಫುಡ್ ತಿಂದೇ ಅವರದ್ದು ಅರ್ಧವಸಿ ಶೇಪ್ ಔಟ್ ಆಗ್ತದೆ. ಇದರಲ್ಲಿ ನೋಡಿ ನನ್ನ ಸಣ್ಣ ಮಗ ಎಲ್ಲರಿಗಿಂತ ಸಣ್ಣ ಇದ್ದದವನೇ ಒಬ್ಬ. ಬ್ಲೂ ಕಲರ್ ಇದು ಹಾಕಿ ಕೂತ್ಕೊಂಡಿದ್ದಾನೆ ನೋಡಿ ಸಣ್ಣವ. ಒಂದು ಹೇಗೆ ಮುದ್ದಾಗಿದ್ದ. ಈ ಮಕ್ಕಳು ಸಣ್ಣ ಇರುವಾಗ ಎಷ್ಟು ಇದಿರ್ತಾರೆ, ಮುದ್ದಾಗಿರ್ತಾರೆ. ದೊಡ್ಡಾದ ನಂತರ ಶೇಪೇ ಔಟ್ ಆಗ್ತದೆ ಮಕ್ಕಳದು. ಎಲ್ಲ ಕೇಳಿದೆ ಸಣ್ಣವನಿಗೆ, ನೀನು ಈ ಸಲ ಮಾಡ್ತೀಯ ಕೃಷ್ಣ ವೇಷ ಸ್ಪರ್ಧೆಗೆ ಪಾರ್ಟಿಸಿಪೇಟ್ ಮಾಡ್ತೀಯ ಅಂತ ಹೇಳಿ. ಬೇಡ ಮಮ್ಮಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾನೆ ಅವನಿಗೆ ಸಣ್ಣ ಇರುವಾಗದೆ ಸಾಕಾಗಿದೆ. ಮತ್ತು ಗಂಡು ಮಕ್ಕಳಿಗೆ ಇಂಟ್ರೆಸ್ಟ್ ಇರಲ್ಲ ಮತ್ತೆ ದೊಡ್ಡಾದ ನಂತರ. ಹಾಗೆ ಅವರು ಹೇಳೋದು ಬೇಡ ನಾನು ಈ ಸಲ ಪಾರ್ಟಿಸಿಪೇಟ್ ಮಾಡಿದೆ. ನಾನು ಪ್ರತಿ ಸಲ ಕೃಷ್ಣ ವೇಷ ಸ್ಪರ್ಧೆ ಇರುವಾಗ ಕದ್ರಿಗೆ ತರ್ತಿದ್ದೆ. ಆಗ ಅಲ್ಲಿ ಒಂದು ಅವರಿಗೆ ಸಣ್ಣ ಟ್ರಾಫಿ ಸಿಗ್ತಿತ್ತು, ಮತ್ತು ಇದು ಪಾರ್ಟಿಸಿಪೇಟ್ ಇದು ಲೆಟರ್ ಕೂಡ ಸಿಗ್ತಿತ್ತು. ಸೊ ಆವಾಗ ಮಕ್ಕಳಿಗೆ ಸಣ್ಣ ಇರುವಾಗ ಅವರಿಗೆ ಅದೇ ಒಂದು ಪ್ರೌಡ್ ಫೀಲ್ ಆಗ್ತದೆ. ನಮಗೆ ಸಣ್ಣ ಟ್ರಾಫಿ ಸಿಕ್ಕಿತ್ತು, ನಮಗೆ ಇದು ರೆಕಗ್ನಿಷನ್ ಲೆಟರ್ ಸಿಕ್ಕಿತ್ತು ಅಂತ ಹೇಳಿ. ಇವಾಗ ಯಾವುದು ಮಕ್ಕಳಿಗೆ ಇಂಟ್ರೆಸ್ಟೇ ಇಲ್ಲ. ನಾನಾದರೆ ಎಲ್ಲದರಲ್ಲಿ ಇವಾಗ ಕೂಡ ನಾನು ಏನೇ ಒಂದು ಕಾಂಪಿಟೇಷನ್ ಇದ್ದರೆ, ಯಾವುದೇ ಒಂದು ಡಾನ್ಸ್ ಇದ್ದರೆ ನೀವು ನೋಡಿರ್ಬೋದು ನನ್ನದು ರೀಲ್ಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನೋಡಿದರೆ ಅವರೆಲ್ಲ ನೋಡಿರ್ಬೋದು. ನಾನು ಇವಾಗ ಕೂಡ ನಾನು ಮಾಡ್ತೇನೆ. ಯಾಕಂದರೆ ಡಾನ್ಸಿಗೆ ಆಗಲಿ ಅಥವಾ ಯಾವುದೇ ಒಂದು ಆ್ಯಕ್ಟಿಂಗ್ ಆಗಲಿ ಯಾವುದೇ ಒಂದು ಏಜ್ ಲಿಮಿಟ್ ಇರಲ್ಲ.
ಬಟ್ ಅವರಿಗೆ ಇಂಟ್ರೆಸ್ಟ್ ಇರಬೇಕು. ನನ್ನ ಮಕ್ಕಳಿಗೆ ಈಗ ಯಾವುದರಲ್ಲಿ ಸಹ ಇಂಟ್ರೆಸ್ಟ್ ಇಲ್ಲ. ಡ್ಯಾನ್ಸ್ ಆಗಲಿ, ಸಣ್ಣವ ಡ್ಯಾನ್ಸ್ ಮಾಡ್ತಾನೆ, ಯಾವುದಾದ್ರೂ ಇದು ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಇದ್ದರೆ ಡ್ಯಾನ್ಸ್ ಮಾಡ್ತಾನೆ ಸಣ್ಣವನಿಗೆ ಸ್ವಲ್ಪ ನನ್ನದೇ ಹ್ಯಾಬಿಟ್ ಬಂದಿದೆ ಅವನಿಗೆ. ದೊಡ್ಡವ ಮಾತ್ರ ಈಗ ಯಾವುದರಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಲ್ಲ. ಅವನಂದರೆ ಸೈಲೆಂಟ್ ಹುಡುಗ ದೊಡ್ಡವ. ಹಾಗೆ ಈ ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ನಾನು ಯಾವುದರಲ್ಲಿ ಸಹ, ನಾನು ಮಕ್ಕಳಿಗೆ ಒಂದು ಇಷ್ಟು ದೊಡ್ಡಾದರೂ ಯಾವುದಕ್ಕೊಂದು ಕೊರತೆ ಮಾಡೋದು. ಅವರು ಇನ್ನೂ ಸಹ ಕಲಿಯೋದಾದರೆ ನಾನು ಎಷ್ಟು ಸಹ ಕಲಿಸಲಿಕ್ಕೆ ರೆಡಿ ಇದ್ದೇನೆ. ಯಾಕಂದರೆ ಎಜುಕೇಷನ್ ಫಸ್ಟ್ ಪ್ರಿಫರೆನ್ಸ್ ಕೊಡದೆ ನಾನು ಎಜುಕೇಷನ್ಗೆ. ಎಷ್ಟು ಕಲಿತಾರೆ ಅಷ್ಟು ನಾನು ಕಲಿಸಲಿಕ್ಕೆ ರೆಡಿ. ಅಂದರೆ ಮಕ್ಕಳಿಗೆ ಸಹ ಇಂಟ್ರೆಸ್ಟ್ ಬೇಕು. ನಾವು ಪೇರೆಂಟ್ಸಿನವರು ಕಲೀರಿ ಅಂತ ಫೋರ್ಸ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವರಿಗೆ ಎಷ್ಟು ಆಸಕ್ತಿ ಇರ್ತದೆ ಯಾವುದೇ ಒಂದು ಸಬ್ಜೆಕ್ಟ್ ಆಗಲಿ, ಯಾವುದೇ ಒಂದು ವಿಷಯ ಇರಲಿ. ಸೊ ಅವರಿಗೆ ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ನಾನು ಖಂಡಿತವಾಗ್ಲೂ ಅವರಿಗೆ ಬೆನ್ನಿಗೆ ಸಹಾಯಾಗಿ ಸಪೋರ್ಟ್ ಮಾಡಿ ಇರ್ತೇನೆ. ಆಯಿತು, ಸಣ್ಣ ಆಯಿತು ದೋಸೆಗೆ. ಇನ್ನೊಂದು ದೋಸೆ ಮಾಡೋದೊಂದು ನೋಡಿ ಆಯಿತು. ನಾನು ಅಪರೂಪಕ್ಕೆ ಗ್ರೈಂಡರ್ ಯೂಸ್ ಮಾಡೋದು. ಇಡೀ ರಗಳೆ ಆಗ್ತದೆ. ಒಂದು ಮಿಕ್ಸಿಯಲ್ಲಾದರೂ ಫಾಸ್ಟ್ ಆಗ್ತದೆ. ಏನಾದರೂ ಒಂದು ಫಂಕ್ಷನ್ ಇರುವಾಗ ಒಂದು ಗ್ರೈಂಡರ್ ಯೂಸ್ ಮಾಡ್ತೇನೆ. ರಗಳೆ ಆ ಕಲ್ಲನ್ನು ಎಳಿಬೇಕು, ಇದು ಮಾಡಬೇಕು. ರಗಳೆ ಅಂದರೆ ರಗಳೆ. ಮಿಕ್ಸಿಯಲ್ಲಿ ಅದು ಸ್ಪೀಡ್ ಆಗ್ತದೆ. ಆಯ್ತು, ಇದು ದೋಸೆದು ಬಂದ ರೆಡಿಯಾಗಿದೆ ನೋಡಿ. ಇದು ಇನ್ನು ಸಂಜೆ ಹೊತ್ತಿಗೆ 6 hour ಇಡಬೇಕು. ಒಬ್ಬ ಹೇಳ್ತಿದ್ದಾನೆ ಮಮ್ಮಿ ನನಗೆ ಇಡ್ಲಿ ಮಾಡಿ ಅಂತ ಹೇಳ್ತಿದ್ದಾನೆ, ಇನ್ನೊಬ್ಬ ಹೇಳ್ತಿದ್ದಾನೆ ದೋಸೆ ಮಾಡಿ ಅಂತ ಹೇಳ್ತಿದ್ದಾನೆ. ಈಗ ಇಬ್ಬರಲ್ಲಿ ಯಾರಾದರೂ ಕೇಳಿದೆ ಇನ್ನು ಸಂಜೆಗೆ ಅದು ಅಂದರೆ ಉಬ್ಬಬೇಕಲ್ಲ, ಇದು ಇನ್ನು ಹಿಟ್ಟು ಇದು ಬರಬೇಕು, ದಪ್ಪ ಆಗಬೇಕು. ಸೊ ಹಾಗಾಗಿ ನಾನು ಸಂಜೆಗೆ ಮಾಡ್ತಿದ್ದೇನೆ ಅದನ್ನು. ಈಗ ನೋಡಬೇಕು ಇನ್ನು ಹಸ್ಬೆಂಡಿದು ಏನು ಹೇಳ್ತಾರೆ, ಇಡ್ಲಿ ಮಾಡ್ತೀಯಾ ಅಥವಾ ದೋಸೆ ಮಾಡ್ತೀನಿ. ಇನ್ನು ಹಸ್ಬೆಂಡ್ ಹೋಗಿದ್ದಾರೆ ಇವತ್ತು ಡ್ಯೂಟಿಗೆ, ಆಫ್ಟರ್ನೂನ್ ತನಕ ಅವರಿಗೆ ಡ್ಯೂಟಿ ಇದೆ. ಸೊ ಅವ್ರ ಹತ್ರ ಕೇಳ್ತೀನಿ ನಾನು ಏನು ಮಾಡೋದು ಅಂತ ಹೇಳಿ. ಆಯಿತು, ಅದೊಂದು ಗ್ರೈಂಡ್ ಮಾಡಿ ಇಟ್ಟೆ, ಸೈಡಲ್ಲಿ ಇಟ್ಟೆ. ಅದು ಇನ್ನು ಸಂಜೆ ಒಂದು 6 hour ಆದರೂ ಬೇಕು ಅದು ಇದು ಬರಲಿಕ್ಕೆ, ಹಾಗಾಗಿ ಸಾಫ್ಟ್ ಆಗಲಿಕ್ಕೆ. ಸೊ ನಾನು ಅದು ಇಟ್ಟಿದ್ದೇನೆ, ಇನ್ನು ಸಂಜೆ ಮಾಡೋದು. ಅದು ಮಧ್ಯಾಹ್ನ ಅಂದರೆ ಇಷ್ಟೆಲ್ಲ ಡಿಶ್ ಉಂಟು. ಸೊ ಮಧ್ಯಾಹ್ನಕ್ಕೆ ನಾವು ರೈಸ್ ಮತ್ತು ಕೆಲವು ಟೈಪಿದು ನಾನು ತರಕಾರಿದು ಇದು ಮಾಡಿದ್ದೇನೆ. ಸೊ ಸಂಜೆಗೆ ಅಂತ ಇಟ್ಟಿದ್ದೇನೆ ಹಿಟ್ಟು. ಅದು ಆಯಿತು, ಇನ್ನು ಅಡುಗೆ ಸ್ಟಾರ್ಟ್ ಮಾಡಲಿಕ್ಕೆ ರೆಡಿಯಾದೆ ನಾನು. ಇದೆಲ್ಲ ಆಯಿತು, ಬೇಯ್ತಾ ಉಂಟು. ಕಡಲೆ ಇಟ್ಟಿದ್ದೇನೆ ನಾನು. ತೊಂಡೆಕಾಯಿಗೆ ಅಂತ ಹೋದೆ, ತೊಂಡೆಕಾಯಿ ಮತ್ತು ಕಡಲೆದು ಸುಕ್ಕ ಮಾಡುವ ಅಂತ ಹೇಳಿ. ತೊಂಡೆಕಾಯಿ ಇಲ್ಲ ಅಂತೆ ಇಲ್ಲಿ ಹತ್ತಿರದ ಅಂಗಡಿ, ಮತ್ತು ಆ ಕಡೆ ಹೋಗಬೇಕು ಇನ್ನೊಂದು ಕಡೆಗೆ. ಕಡಲೆ ಸುಕ್ಕ ಮಾಡೋದು ನಾನು. ಹಾಗೆ ಅಡುಗೆ ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಮಾಡಿದೆ. ಇನ್ನು ಮಧ್ಯಾಹ್ನ ತನಕ ಇದರಲ್ಲಿ ಅಡುಗೆ ಕೋಣೆಯಲ್ಲಿ ಬ್ಯುಸಿ ಫುಲ್ಲು. A few moments later. ಪ್ರಿಪರೇಷನ್ ಎಲ್ಲ ಆಯಿತು, ರೆಡಿ ಆಯಿತು. ಈಗ ಒಂದು ಏನಾದರೂ ಒಂದು ನಮ್ಮ ಮನೆಯಲ್ಲಿ ಒಳ್ಳೆಯ ಕಾರ್ಯ ಆಗಬೇಕಾದ್ರೆ ಒಂದು ನಮಗೆ ಒಂದು ಹಿರಿಯರಿಗೆ ಒಂದು ಬಡಿಸುವ ಒಂದು ಕಾರ್ಯಕ್ರಮ ಇರ್ತದೆ. ಸೊ ನಾನು ಹಾಗೆ ಒಂದು ಕಾಗೆಗೆ ಅಂತ ಇಡುವ ಒಂದು ಶಾಸ್ತ್ರ ಇರ್ತದೆ. ಸೊ ನಾನು ಹಾಗೆ ಕೆಳಗಡೆ ಹೋಗ್ತಿದ್ದೇನೆ. ಅಂದರೆ ಇಲ್ಲಿ ಬಾಲ್ಕನಿಯಲ್ಲಿ ಬರಲ್ಲ ಕಾಗೆ. ಸೊ ನಾನು ಕೆಳಗಡೆ ಹೋಗ್ತಿದ್ದೇನೆ. ಬನ್ನಿಲ್ಲ, ಹಾಗೆ ಬಾಳೆ ಎಲೆಯಲ್ಲಿ ಬಡಿಸಿಡುವುದು ಅದೊಂದು ಸಂಪ್ರದಾಯ. ಏನಾದರೂ ಒಳ್ಳೆಯ ಇದು ಇರುವಾಗ ಮನೆಯಲ್ಲಿ ಬಡಿಸಿಡ್ತೇವೆ ನಾವು ಕಾಗೆಗೆ ಅಂತ ಹೇಳಿ.
ಅದಕ್ಕೆ ಒಂಜಿ ಕಟ್ಟೆಜ್ಜಿ ಮಾರು ಒಂಜಿಲ್ಲ ಕಟ್ಟೆಜ್ಜಿ ಪೂರ ಕಟ್ಟೆ ಒಣಸಿ ಬೇಕು ನಾನು ಊಟಕ್ಕೆ ನೋಡಿ ಸಲಾಡ್ ಮಾಡಿದ್ದೇನೆ, ಸಾರು ಮತ್ತು ಹೆಸರು ಮತ್ತು ಬಟಾಟೆ ಹಾಕಿ ಒಂದು ಗ್ರೇವಿ ಮಾಡಿದ್ದೇನೆ, ಕಡಲೆದು ಸುಕ್ಕ ಮಾಡಿದ್ದೇನೆ, ಬೆಂಡೆಕಾಯಿ ಮತ್ತು ಹಪ್ಪಳ ಮತ್ತು ಪಾಯಸ ಮಾಡಿದ್ದೇನೆ. ಹಾಗೆ ಸಿಂಪಲಲ್ಲಿ ಮಾಡಿದ್ದು, ಆದರೆ ಇಷ್ಟು ಮಾಡುವಾಗಲೇ ನನಗೆ ಸಾಕಾಯಿತು. ಈಗ ನನ್ನ ಕಸಿನ್ ಬರ್ತಿದ್ದಾಳೆ, ಇವರು ಊಟಕ್ಕೆ ಕೂತ್ಕೊಂಡಿದ್ದಾರೆ, ನನ್ನ ಹಸ್ಬೆಂಡ್ ಯಜಮಾನರು. ನೆಲದಲ್ಲಿ ಊಟ ಮಾಡ್ತಿದ್ದೇವೆ. ನೆಲದಲ್ಲಿ ಊಟ ಮಾಡಿದರೆ ಟೇಸ್ಟ್ ಸಹ ಜಾಸ್ತಿ ಅಂತೆ ಯಾವಾಗಲೂ ಟೇಬಲಲ್ಲಿ ಊಟ ಮಾಡೋದಕ್ಕಿಂತ. ಸೊ ನಮ್ಮದೆಲ್ಲ ಪ್ರಿಪರೇಷನ್ ರೆಡಿಯಾಗಿ ಈಗ ಊಟಕ್ಕೆ ಕೂತ್ಕೊಂಡಿದ್ದೇವೆ ಅಷ್ಟೇ. ಕಸಿನ್ ಬಂದ್ಲು ನಮ್ಮ ಹೀರೋಯಿನ್, ಇವಳು ಬಂದ್ಲು, ನನ್ನ ಮಾವನ ಮಗಳು, ಮತ್ತು ಒಳ್ಳೆ ಕ್ಲೋಸ್ ಫ್ರೆಂಡ್, ಸಣ್ಣದಿಂದಲೂ ಕ್ಲೋಸ್ ಫ್ರೆಂಡ್. ಹಾಗೆ ನಾನು ಯಾವಾಗ ಮೊನ್ನೆ ಕಾಯ್ತಾ ಇದ್ದೀನಿ ನಾನು ಇವಳಿಗೆ, ಇವಳು ಅಡ್ರೆಸ್ ಇಲ್ಲ. ಈಗ ಇವತ್ತು ಬಂದ್ಲು ಅಟ್ ಲಾಸ್ಟ್. ಊಟದ ಟೈಮಲ್ಲಿ ಬಂದಿದ್ದಾಳಂತೆ, ಅದು ಶುಭ ಲಕ್ಷಣ. ಊಟದ ಟೈಮಲ್ಲಿ ಬಂದರೆ ಭಾರಿ ಒಳ್ಳೆ ಅಂತೆ, ಪ್ರೀತಿ ಅಂತೆ. ಹಾಗೆ ನಾನು ಸಣ್ಣ ಇರುವಾಗ ಕೂಡ ಇವಳ ಹತ್ರ ಎಂಥ ಕತೆ ಮಾತನಾಡೋದು, ಈಗ ಸಹ ನಮ್ಮದು ಬಿಡಲಿಲ್ಲ, ಕತೆ ಮಾತನಾಡೋದು ಬಿಡಲಿಲ್ಲ. ಹಾಗೆ ಊಟದ ಟೈಮಲ್ಲಿ ಬಂದಿದ್ದಾಳೆ, ಭಾರಿ ಒಳ್ಳೆಯದು, ಶುಭಗಳಿಗೆ. ಎಡ್ಡೆ ಗಾಳಿಗೆ ಬೈದೆ ಅವೇ ಅನ್ ಬನ್ನಿ ಎಂತ ಬೈದತ್ತು ಮನಸ್ಸಿಗ್ಲ ಕುಲ್ಲು. ನೋಡಿ ನನ್ನ ಕಸಿನ್ ಬರಬೇಕಾಯ್ತು ಇವತ್ತು ಯೋಗ. ಅವಳು ತಂದದ್ದು ನನಗೆ ಪಾಯಸ, ನನ್ನ ಹಸ್ಬೆಂಡ್ಗೆ ಫಸ್ಟ್ ಬೋಣಿ ಮಾಡಿದ್ದು ನೋಡಿ. ನನ್ನ ಮಾವನ ಮಗಳಿಗೆ ಇಷ್ಟು ಪ್ರೀತಿ ನೋಡಿ. ಒಂದು ಗೋಧಿದು ಪಾಯಸ ಇಟ್ಕೊಂಡು ಬಂದಿದ್ದಾಳೆ, ಮತ್ತು ನನ್ನ ಫೇವ್ರೇಟ್ ಜಿಲೇಬಿ ಇಟ್ಕೊಂಡು ಬಂದಿದ್ದಾಳೆ. ಹಾಗೆಯೇ ನನಗೆ ಒಂದು ಕಾಸ್ಮೆಟಿಕ್ ಕೂಡ ತಂದಿದ್ದಾಳೆ ನೋಡಿ. ಇದು ಅವಳ ಲೆಕ್ಕದಲ್ಲಿ ನನಗೆ ಗಿಫ್ಟ್ ಕೊಟ್ಟಿದ್ದಾಳೆ ನೋಡಿ. ಸೂಪರ್. ನಮ್ಮದು ಸಣ್ಣದಿಂದಲೂ ಇವಾಗ ತನಕ ಒಂದು ಕತೆ ಮಾತನಾಡೋದಂದರೆ ಕತೆ ಮುಗಿಲಿಕ್ಕೆ ಇಲ್ಲ ನಮ್ಮದು ಕತೆ. ಇಡೀ ದಿನ ಕತೆ ಮಾತನಾಡೋದು. ಆಗ ನನ್ನ ಅಮ್ಮ ಹೇಳ್ತಿದ್ರು, ನನ್ನ ಅಮ್ಮ ಹೇಳೋದು ಮೊದಲು, ನಿಮ್ಮದು ಕತೆ ಮುಗಿಲಿಕ್ಕಿಲ್ಲ, ಮತ್ತು ಅವಳ ಹತ್ರನೇ ಹೇಳೋದು, ಅವಳದ ಕತೆ ಮುಗಿಯೋದಿಲ್ಲ, ನೀನು ಹೋಗು ಅಂತ. ನಮ್ಮದು ಮನೆ ಅಂದರೆ ನಮ್ಮದು ಮೇಲ್ಗಡೆ ಇತ್ತು, ಇವಳದು ಕೆಳಗಡೆ ಮನೆ. ನನ್ನದಂದರೆ ತಾಯಿದು ತಮ್ಮನ ಮಗಳು ಇವಳು. ಹಾಗೆ ನಮ್ಮದು ನಾವು ಮಾತನಾಡಿದ ನಂತರ ನನ್ನನ್ನು ಬಿಡಲಿಕ್ಕೆ ಇವಳು ಬರೋದು ಆ ಕಡೆಗೆ. ಅದರ ನಂತರ ಅಲ್ಲಿ ಬಿಟ್ಟ ನಾನು ಇವಳನ್ನು ಮತ್ತೆ ಬಿಡಲಿಕ್ಕೆ, ನಾನು ಹಿಂದೆ ಇವಳನ್ನು ಬಿಡಲಿಕ್ಕೆ ಬರೋದು. ಅದಕ್ಕೆ ನನ್ನ ತಾಯಿ ಹೇಳೋದು, ನೀವು ಹಿಂದೆ ಮುಂದೆ ಹೋಗುವಾಗಲೇ ಬೆಳಿಗ್ಗೆ ಆಗ್ತದೆ ಅಂತ ಹೇಳಿ. ಅಂತ ಇದು ಕ್ರೇಜಿನೆಸ್ ಆವಾಗದಿಂದ ಇವಾಗಿನ ತನಕ ಹಾಗೆಯೇ ಇದ್ದೇವೆ. ಫ್ರೆಂಡ್ಸ್ ಯಾರು ಸಹ ಹೇಳಲಿಕ್ಕಿಲ್ಲ, ಮಾವನ ಮಕ್ಕಳಂತ ಹೇಳಲಿಕ್ಕಿಲ್ಲ, ಫ್ರೆಂಡ್ಸ್ ಹಾಗೇನೇ ಇದ್ದೇವೆ ನಾವು. ಆ ರೀತಿ ಬಾಂಡಿಂಗ್ ಉಂಟು ನಮ್ಮದು. ಹಾಗೆ ನೋಡಿ ಎಷ್ಟು ಕ್ಯೂಟ್ ಇದ್ದಾಳೆ ನೋಡಿ. ಕ್ಯೂಟ್ ಇದ್ದಾಳಲ್ಲ, ತುಂಬ ಕ್ಯೂಟ್. ಈಗ ದಪ್ಪಾಗಿದ್ದಾಳೆ. ಮೊದಲು ಫಿಲ್ಮ್ ಆ್ಯಕ್ಟರ್ನಾಗೆ ಮೊದಲು ನಮ್ಮದು ಇದರಲ್ಲಿ ಚಂದ ಇದ್ಲು. ನಾವು ಒಂದೇ ರೀತಿ ಹೇರ್ ಸ್ಟೈಲ್ ಅಲ್ಲ, ನಾವು ಸಣ್ಣ ಇರುವಾಗ ಹೇರ್ ಸ್ಟೈಲ್ ಒಂದೇ ರೀತಿಯಾಗಿ ಸೈಡ್ ಕಟ್ಟಲ್ಲಿ. ನನ್ನದು ಇಷ್ಟುದ್ದ. ನಾನು ಒಂದು ಸಲ ಇವಳೊಟ್ಟಿಗೆ ಹೋಗುವಾಗ ಒಂದು ಕಡೆ ರಿಕ್ಷಾದಲ್ಲಿ ಒಬ್ಬನಿಗೆ ಡ್ಯಾಶ್ ಹೊಡೆದು ಆ ರೀತಿಯಲ್ಲಿ ಇತ್ತು. ಇನ್ನೊಂದು ಸಲ ಹೇಳ್ತೇನೆ ನಮ್ಮ ಚೈಲ್ಡ್ಹುಡ್ ಸ್ಟೋರಿ. ಇವಾಗ ನಮ್ಮದು ನಾವೆಲ್ಲ ಸಣ್ಣ ಇರುವಾಗೆಲ್ಲ ಒಂದೊಂದು ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ದೆವು. ಇವಾಗಲೂ ನಗು ಬರ್ತಾ ಉಂಟು. ಆ ರೀತಿಯಾಗಿದೆ. ಕೆಳಗಡೆ ಬಂದೆ ಇವಳಿಗೆಲ್ಲ ತೋರಿಸ್ಲಿಕ್ಕೆ ಅಂತೇಳಿ. ಹಾಗೆ ನೋಡಿ ನಮ್ಮದೆಲ್ಲ ಇಲ್ಲಿದು ಸೀನರೆಲ್ಲ ತೋರಿಸ್ಲಿಕ್ಕೆ ತಂದೆ. ನನಗೆ ಒಂದು ಈಗ ಕಿವಿಗೆ ಗಾಳಿ ಬಿಟ್ಟಾಗೆ ಆಗಿದೆ, ಯಾಕಂದರೆ ಇವಳು ಬಂದದೇ ಭಾರಿ ಖುಷಿ ನನಗೆ. ಹಾಗೆ ನಮ್ಮದು ಇಲ್ಲಿ ಎಲ್ಲ ವರಾಂಡಗೆಲ್ಲ ತೋರಿಸ್ತಾ ಇದ್ದೇವೆ. ಹಾಗೆ ಈ ಫೋನ್ ನಿಕ್ಕದಿಲ್ಕೆ ಅರ್ಬುಣ ಅನ್ಸತ್ತು ಎಲ್ಲ. ನಾನು ಕನ್ನಡ ಬ್ಲಾಗ್ ಯಾಕೆ ಮಾಡೋದು ಅಂತ ಹೇಳಿದರೆ, ಪಾಪ ಹೆಚ್ಚಿನವರಿಗೆ ತುಳು ಅರ್ಥ ಆಗಲ್ಲಂತೆ. ಯಾಕಂದರೆ ನನ್ನದರಲ್ಲಿ ತುಂಬ ಮಂದಿ ಕನ್ನಡದವರು ಇದ್ದಾರೆ. ಸೊ ತುಳು ಅಲ್ಲಿ ಆದರೆ ನಮ್ಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಮಾತ್ರ ಅರ್ಥ ಆಗೋದು. ಕನ್ನಡದಲ್ಲಿ ಆದರೆ ಎಲ್ಲ ಕಡೆಯ ಸ್ಟೇಟ್ನವರಿಗೆ ಅರ್ಥ ಆಗ್ತದೆ. ಸೊ ನಾನು ಹಾಗೆ ಇವತ್ತು ಕನ್ನಡ ಬ್ಲಾಗ್ ಮಾಡಿದ್ದು. ನೋಡಿ ನಮ್ಮದೊಂದು ಕದ್ರಿ ವರ್ಕ್, ಸಣ್ಣದೊಂದು ಕದ್ರಿ ವರ್ಕ್ ತೋರಿಸ್ತೇನೆ ನೋಡಿ. ಇದು ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ನಮ್ಮದು ಇಲ್ಲಿ ಪ್ರೋಗ್ರಾಮ್ ಆಗಿತ್ತು. ನಾನು ಇಂಡಿಪೆಂಡೆನ್ಸ್ ಹಾಕೋದಂತಿದ್ದದ್ದು ಮೊನ್ನೆ, ಆದರೆ ಅದು ಎಡಿಟಿಂಗ್ ಎಲ್ಲ ಆಗುವಾಗ ಲೇಟ್ ಆಗ್ತದೆ ಅಂತೇಳಿ ಈಗ ಅದು ನನ್ನದು ಹಾಗೆ ನಿಂಟು ರೆಕಾರ್ಡಿಂಗ್ ಮಾಡಿದೆಲ್ಲ. ಆದರೆ ಎಂತ ಮಾಡೋದು, ಅದು ಇನ್ನು ಇಂಡಿಪೆಂಡೆನ್ಸ್ ಆಗಿ ಆಯಿತು. ಆದರೆ ಹಾಕ್ತೇನೆ, ಇಲ್ಲಿದೆಲ್ಲ ಪ್ರೋಗ್ರಾಮ್ ಆದದ್ದು ಉಂಟು. ನಮ್ಮದು ಹೀರೋಯಿನ್ ಕೂತ್ಕೊಂಡ್ರು ನೋಡಿ. ಹಾಯ್. ಆಯ್ತೆ ನಿನ್ನ ಬಗ್ಗೆ ಅಂತ ಬನ್
ನಮ್ಮ 8 ವರ್ಷ ಇಂಚುಲ್ಲ ನಮ್ಮ ತುಂಬದ ಎಂಕುಲು ಬಚ್ಪನ್ का ಲಂಗೋಟಿ ಯಾರು ಚಡ್ಡಿ ದೋಸ್ತು ನೋಡಿ ಗಾಳಿ ಯಾವ ಟೈಪಲ್ಲಿ ಬರ್ತಾ ಇದೆ ನೋಡಿ, ಯಾವ ಟೈಪಲ್ಲಿ ಗಾಳಿ ಬರ್ತದೆ. ಹಾಂ, ನನಗೆ ಇವಳು ಬಂದದ್ದು ಭಾರಿ ಖುಷಿ. ಯಾಕಂದರೆ ನೋಡಿ ಗಂಡ ಮಕ್ಕಳೆಲ್ಲ ಇರ್ತಾರೆ ಗೊತ್ತಾಯ್ತಾ, ಅವರಿಗೆ ನಮ್ಮದೆಲ್ಲ ಯಾವುದು ಸಹ ಪರ್ಸ್ನಲ್ ಎಲ್ಲ ಹೇಳಲಿಕ್ಕಾಗೋದಿಲ್ಲ. ಆದರೆ ನಮ್ಮದು ಒಂದು ಫ್ರೆಂಡ್ ಅಂತ ಹೇಳಿದರೆ ನನಗೆ ಇವಳೇ ಅಲ್ಲ. ಇವಳಿಗೆ ನನ್ನದು A to Z ಸ್ಟೋರಿ ಗೊತ್ತಿದೆ, ಎಲ್ಲ ಪ್ರತಿಯೊಂದು ಸ್ಟೋರಿಯನ್ನು ಬಂದು ಇವಳ ಹತ್ರನೇ ಹೇಳೋದು. ನನಗೆ ಇವಳ ಹತ್ರ ಹೇಳಿದ್ರೆ ನನಗೆ ಸಮಾಧಾನ ಇಲ್ಲ. ಯಾವುದನ್ನು A to Z ಇದ್ದರೆ ಎಂತ ಇದ್ದರೂ ನನಗೆ ಇವಳ ಹತ್ರ ಹೇಳಿದ ನಂತರ ನನಗೆ ಇದೊಂದು ಕರಗಿದಾಗೆ ಆಗ್ತದೆ, ಇಲ್ಲದಿದ್ದರೆ ಒಂದು ಹೊಟ್ಟೆ ನೋವಾದಾಗೆ. ಹಾಗೆ ಇವಳ ಹತ್ರ ಎಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ಯಾರಾದರೂ ಒಂದು ಟ್ರೂ ಫ್ರೆಂಡ್ ಇರಬೇಕು. ಈಗ ನನಗೆ ಏನೋ ಒಂದು ಆನೆ ಬಲ ಸಿಕ್ಕಿದಾಗೆ ಆಗ್ತದೆ. ಯಾಕಂದರೆ ನೋಡಿ ಫ್ರೆಂಡ್ಸ್, ಒಂದು ಹಣ ಬರ್ತದೆ ಹೋಗ್ತದೆ, ಆದರೆ ಒಂದು ಕರ್ತು ಮಾತನಾಡೋರು ಇದ್ರೆ ಉಂಟಲ್ಲ, ಅದಕ್ಕಿಂತ ಒಂದು ಮಾನಸಿಕ ನೆಮ್ಮದಿ ಯಾವುದಿಲ್ಲ. ಒಂದು ಹಣ ಇದ್ದರೆ ಬಂದು ಹೋಗ್ತದೆ, ಆದರೆ ಒಂದು ಯಾರಾದರೂ ಬೇಕು ಕೇಳಿಕೆ, ಹೇಗಿದೆಯಾ, ಊಟ ಮಾಡಿದೆಯಾ ಅಂತ. ಸೊ ನನಗೆ ನನ್ನ ಕಸಿನ್ ಕೂಡ ಹಾಗೆಯೇ ಕೇರಿಂಗ್ ಫ್ರೆಂಡ್ ಕೂಡ ಇವಳೆ. ಹಾಗಾಗಿ ನನಗೆ ಒಂದು ಆನೆ ಬಲ ಬಂದಾಗೆ ಆಗಿದೆ ಈಗ. ಹಾಗೆ ಇನ್ನೂ ನನ್ನ ವ್ಲಾಗಲ್ಲಿ ಇವಳು ಖಂಡಿತ ಬರ್ತಾಳೆ. ಈಗ ಕೆಲವರಿಗೆಲ್ಲ ನನ್ನದ್ರಲ್ಲಿ ಇದ್ದಾರೆ, ಕೆಲವರು ನಮ್ಮದೇ ಊರಿನವರು, ಅವರಿಗೆ ಆಗ್ಬೋದು ಈಗ ಇವಳು ಯಾವಾಗದಿಂದ ಒಕ್ಕಾಯಿಸ್ತದೆ ಅಂತ ಹೇಳಿ. ಅಂದರೆ ನನ್ನ ಊರಿನವರು ತುಂಬ ಮಂದಿ ಇದ್ದಾರೆ, ನನ್ನ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ಗೊತ್ತು, ನಾವು ಚೈಲ್ಡ್ಹುಡ್ಡಿಂದ ಹಿಡಿದು ಮದುವೆ ಆಗುವ ತನಕ ಒಟ್ಟಿಗೆ ಇರೋದು. ಹಾಗಾಗಿ ಭಾರಿ ಖುಷಿ ಆಗ್ತದೆ. ಯಾರಿಗೂ ಆ ರೀತಿ ಒಂದು ಬಾಂಡಿಂಗ್ ಇರಲ್ಲ, ಯಾರಿಗೂ ನಾನು ಹೇಳಿದ ಪ್ರಕಾರ. ಆದರೆ ನಮ್ಮದು ಅಷ್ಟು ಒಳ್ಳೆ ಬಾಂಡಿಂಗ್ ಇವಾಗಿನವರೆಗೂ. ನಿನ್ನ ಫೋನು ಭಾರಿ ಕ್ಲಿಯರ್. ಇಂಬೇನ ಫೋನು ನೋಡಿ ಫ್ರೆಂಡ್ಸ್, ನಾನು ಕಾಗೆಗೆ ಅಂತ ಇಟ್ಟು ಬಂದದ್ದು, ಅದು ಇದು ಒಂದು ಹದ್ದು ಬಂದು ತಿಂತ ಉಂಟು. ತಿಂತಿಲ್ಲ, ಯಾವುದಾದ್ರೂ ಒಂದು ಬಂದು ತಿಂತ ಉಂಟಲ್ಲ, ಕಾಗೆ ತಿಂದು ಹೋಯ್ತು ಕಾಣಬೇಕು. ನಾವು ಅವಾಗ ಮೇಲೆ ಹೋಗಿ ಇವಳು ಬರುವ ಸಡಗರದಲ್ಲಿ ನನಗೆ ಅದು ಸಹ ನೆನಪಿಲ್ಲ, ಕಾಗೆ ತಿಂದು ಹೋಯ್ತು ಎಂತದೆ. ಈಗ ಹದ್ದು ತಿಂತ ಉಂಟು ನೋಡಿ. ಇಡೇವಲ್ಲ ಸೋನು ಇಡಲ್ಲ ಬಲ್ಲೆ ಇಡೇವಲ್ಲ ಇಂದು ಬಪ್ಪುಜಿ ನಾಗ ನನಗೆ ಕಲ್ಲು ನೆಟ್ಟೆ ಸ್ಟೆಪ್ ಕುಡಿಯೋರ ಕುಂದೇರ ಉರಣಿ ಪ್ರೋಗ್ರಾಮ್ ಅಂತ ಕುಳಿತಿರ್ತೇನೆ ಇರ್ತೇನೆ ನೆಟ್ಟೆ ಶೂ ಗಾಳಿ ಪೂರ ಏನಲ್ಲ ರಾಯರಗಳು ಹೆಚ್ಚು ಬೈದ ಪೊರ್ತು ಬರ್ಪ ಜೋಗುಲು ಬರ್ತಾರೆ ಕೊಡ್ತಾ ನನಗೆ ಜೋಗುಲು ಇಲ್ಲ ಇಂಚಿಗೆ ಬೈದಳು ತಿರ್ತು ಒಂದು ತಿರ್ತ ಕಂಡ ಪುರ ನಮ್ಮ ತೀರ್ತು ಪೋಯವಲ್ಲೇ ನಮ್ಮವರ ತೀರ್ತು ಪೋಯ ಬರ ಕಂಡ ಪೋಯ ಹಿಂಗೆ ಕೊಟ್ಟ ಬಂದು ಪೋಯ್ ಬಂದು A few moments later. ಗದ್ದೆಗೆ ಬಂದಿದ್ದೇವೆ. ಇವಳೊಂದು ಗದ್ದೆಗೆ ಬಂದು ಒಂದು ದನವನ್ನು ಗದ್ದೆಗೆ ಬಂದು ಗದ್ದೆಯಲ್ಲಿ ದನ ಉಂಟಂತೆ. ಮೊನ್ನೆ ನಾನು ಕೂಗ್ತಾ ಇದ್ದೆ ದನ ಉಂಟು ಅಂತೇಳಿ. ಈ ಪಿರ್ಚಿ ಕಟ್ಟುಜಿ ಮಾರಿದೆ ಅಲ್ಪ ಬಲ್ಲು ಕಟ್ಟುತ್ತೀರಿ. ಇವಳ ದನವನ್ನು ನೋಡಿ ದೂರದಿಂದ ಬೇಡ ಅಂತ ಹೇಳ್ತಿದ್ದೆ. ನಿಲ್ಲಿ ನಾನು ಬ್ಯಾಕ್ ಕ್ಯಾಮೆರಾ ಇಟ್ಟು ಈ ಕಡೆ ನೋಡಿ ಎತ್ತಾನೆ ದುಃಖವನ್ನು ನೋಡಿ ಇದನ್ನು ಕಟ್ಟಿ ಹಾಕಿದ್ದಾರೆ. ಇವಳೊಂದು ಎದರ್ತಾಳೆ ಈ ಲೋಕದಲ್ಲಪ್ಪ ದೇವರೇ. ನೋಡಿ ನಾವು ಅದೇ ಗದ್ದೆ ಓಡಿಕಳ್ಳಿ ಯಾವ ಬೇರೆ ಗುಂಡಿದಲ್ಲ. ನಾವು ಸಣ್ಣ ಇರುವಾಗ ಒಂದು ಹಾಗೇನೆ ಗದ್ದೆಯಲ್ಲಿ ಹೋಗ್ತಿರುವಾಗ ಒಂದು ದನ ಬಂದು ಅಟ್ಟಿಸ್ಕೊಂಡು ಬಂದು ಅಜ್ಜಿ ಒಂದು ಹಿಂದ್ಗಡೆಯಿಂದ ನೋಡ್ತಾ ಇದ್ರಿ, ಇದು ಎಲ್ಲಿಂದ ಅಂಡಮಾನಿಂದ ಬಂದದಂತ ಹೇಳಿ. ಇವಳ ಅತ್ತೆಯನ್ನು ನೋಡಿದಾಗೆ ಇರ್ತದೆ. ಹಾಗೆ ಅಲ್ಲಿ ಒಬ್ರು ನೋಡ್ತಾ ಇದ್ದಾರೆ. ಹಾಗೆ ಈ ಕಡೆ ದನ ಎಲ್ಲ ತುಂಬ ಉಂಟು. ನನಗೆ ನಿಜವಾಗಿ ಇಷ್ಟನೇ ಅದಂದರೆ ನೋಡಿದರೆ ದನ ನೋಡಿದರೆ ಕೂಡ ಶುಭ. ಆದರೆ ಹೆದರಿಕೆ ಸಾಕ್ತದೆ, ಏನು ಮಾಡೋದಿಲ್ಲ ಅದು ನಿಜವಾಗಿ ಪಾಪ.
ಅದು ಕೆಂಪೆಲ್ಲ ಬಟ್ಟೆ ಹಾಕಿದರೆ ಅದನ್ನು ಅಟ್ಟಿಸ್ಕೊಂಡು ಬರ್ತದೆ. ಇವಳು ಹೆದರುದು, ಇವಳು ನನಗಿದ್ದ ಪುಕ್ಕಲು, ಇವಳು ಹೆದರುದು ಅಂದ್ರೆ ಮುಕುಲುಡಿ ಪುಯ್ನಿಯ ಹಾಗೆ ಇವಳು ಹೆದರುದು. ಹಾಗೆ ನಾವು ಸಣ್ಣ ಇರುವಾಗ ಅದುವೇ ನಮ್ಮದು ಇಡೀ ದಿನ ಕತೆ ಮುಗಿಲಿಕ್ಕೇನೇ ಇಲ್ಲ, ಇಡೀ ದಿನ ಕತೆ ಮಾತನಾಡೋದು ಕತೆ ಅದಕ್ಕೆ ನನ್ನ ಅಮ್ಮ ಹೇಳೋದು, ಇವಳ ಹತ್ರ ಹೇಳೋದು ಸಣ್ಣ ಇರುವಾಗ, ಅವಳದು ಕತೆ ಕೇಳಿದರೆ ನಿನ್ನದು ಕೂಡ ಅಲ್ಲಿ ಆಗಲಿಕ್ಕಿಲ್ಲ, ನಿನ್ನ ಅಮ್ಮ ಬೈತಾರೆ, ಹೋಗು ನೀನು ಬೇಗ ಅಂತ ಮನೆಗೆ. ಹತ್ತಿರ ಮನೆ ಇದ್ದದ್ದು ನಮ್ಮದು ಇಬ್ಬರದ್ದು ಸಹ. ಹಾಗೆ ಖುಷಿ ಆಗ್ತಿತ್ತು. ಈಗ ನನಗೆ ಇವತ್ತೊಂದು ಅದೊಂದು ಹೇಳ್ತಾರಲ್ಲ ಫ್ರೆಂಡ್ಸ್, ಕಿವಿಗೆ ದನಕರುವಿಗೆ ಕಿವಿಗೆ ಗಾಳಿ ಹೋಗಿದ್ರೆ ಹೇಗೆ ಆಗ್ತದೆ ನೋಡಿ, ಅದೇ ರೀತಿಯಾಗಿದೆ ನನಗೆ. ಹಾಂ ಒಂಚಿಡು ಒಂಚಿ ಅಂಚಿಗೊರ ಪೋಯ ನಮ್ಮ ಅಲ್ಪದ ನೀರಿದೆ ಸಂಕದ ಅಲ್ಪ ಪೋಯ ಇಚ್ಚಿದೆ ಆ ಸೈಡ್ ಒಂಜುಂಡು ನಮ್ಮ ಅಲ್ಪ ಮಲ್ಲಾಗಿ ಅಂದಲ್ಪ ಯಾಲ ಹೊರ ಮಂಡಿ ಇನ್ನಿಯನ್ ಬಕ್ಕ ಕೂಡ ನಮ್ಮ ಪೋಪತೆ ಎಂತು ಈ ಮಧ್ಯಾಹ್ನ ಅಂದತ ಹಾಂ ಪುಯ್ ಅಡೆ ಅಂಚಿಗೊರ ಪುಯ್ ನಮ್ಮದು ಇವಳು ಹೊರಡುವಾಗ ಬೇಸರ ಆಗ್ತದೆ ತುಂಬ. ಅಂದರೆ ಇಷ್ಟೊತ್ತು ತನಕ ಇದ್ಲು, ಹೆಂಚಿನ ಮಗಲ್ಲ ಕಾಲ್, ಇಷ್ಟೊತ್ತು ತನಕ ಇದ್ಲು, ಈಗ ಹೊರಡುವಾಗ ಬೇಸರ ಆಗ್ತದೆ, ಬೋರ್ ಆಗ್ತದೆ. ಇನ್ನು ಎಷ್ಟು ಇವರ ಹಸ್ಬೆಂಡ್ಗೆ ನನ್ನದು ಕೇಳಿ ಸಾಕಾಗಿದೆ, ನನ್ನದು ಕೇಳೋಳ ಅಂದರೆ ಇವಳೇ ಒಂದು ಹೊರಡುವಾಗ ಬೇಸರ ಆಗ್ತದೆ. ಈಗ ಇವಳನ್ನು ಬಿಡ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ, ಅದಕ್ಕೆ ನನ್ನ ಹಸ್ಬೆಂಡ್ ನೆಗಡ್ತಾ ಇದ್ದಾರೆ. ಅಂದರೆ ಇನ್ನು ಅವಳನ್ನು ನೀನು ಬಿಡ್ಲಿಕ್ಕೆ ಹೋಗು, ನಿನ್ನನ್ನು ಅವಳು ರಿಟರ್ನ್ ಬರಲಿಕ್ಕೆ ಬಲೆ ಒಬ್ಬನಂತೂ ಹಾಗೆ. ನಮ್ಮ ಮದುಮಗಳು ಹೊರಡ್ತಿದ್ದಾಳೆ ಅಲ್ವಾ, ನಮಗೆ ಮದುಮಗಳಲ್ವ. ನಮ್ಮ ಮನೆಗೆ ಊಟ ಮಾಡುವಾಗ ಬರಬೇಕಂತೆ, ಊಟ ಮಾಡುವಾಗ ಬಂದರೆ ಅದು ಶುಭ ಲಕ್ಷಣ ಅಂತ ಹೇಳ್ತಾರೆ. ಹಾಗೆ ಊಟ ಮಾಡುವಾಗ ಬಂದಿದ್ದಾಳೆ. ಮತ್ತು ಲೈಟ್ ಬರ್ತದೆ, ಹಾಂ ಹೌದು ಲೈಟ್ ಲೈನ್ ಇಲ್ಲಿ ಇವರೆಲ್ಲ ಸಣ್ಣ ಇದ್ರು, ಈಗ ದೊಡ್ಡದಾಗಿದ್ದಾರೆ. ಹಾಗೆ ಈಗ ಇನ್ನು ಬೋರ್ ಆಗ್ತದೆ. ಇನ್ನು ಹೊರಡ್ತಿದ್ದಾಳೆ, ಭಾರಿ ಒಂದು ಬೇಸರದ ಸಂಗತಿ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ಇನ್ನು ಮುಂದಕ್ಕೆ ನನ್ನ ವೀಡಿಯೋದಲ್ಲಿ ಇವಳು ಕೂಡ ಬರ್ತಾಳೆ. ಇನ್ನು ಇವಳನ್ನು ಸಂಡೆ ನಾನು ಎಳೆದುಕೊಂಡು ಬಂದಾದರೂ ಒಂದು ವಿಡಿಯೋ ಮಾಡಿದ್ದೇನೆ. ಮಲ್ಲ ಮೈಸಾಸುರ ಅದೊಂದು ಯಕ್ಷಗಾನದಲ್ಲಿ ಕಾಮಿಡಿದ ಹಾಸಿಗರಿ. ಹಾಗೆ ಇನ್ನು ಇವಳದು ನನ್ನ ಮನೆ ಹತ್ರನೇ ಆ್ಯಕ್ಚುಲಿ. ಹಾಗೆ ನನಗೆ ಇನ್ನು ಎಣಿಸುವಾಗ ಇವಳನ್ನು ಕರಿಬೋದು. ಹಾಗೆ ಫ್ರೆಂಡ್ಸ್, ಇವಳು ಡ್ಯೂಟಿಗೆ ಹೋಗ್ತಾಳೆ, ಬೆಳಿಗ್ಗೆ ಹೋದರೆ ಸಂಜೆ ಬರೋದು. ಫ್ರೆಂಡ್ಸ್, ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆಯೇ ನನ್ನದೊಂದು ಕೊರಗ ಜನಪದೊಂದು ವೀಡಿಯೋ ಹಾಕಿದ್ದೇನೆ, ನನ್ನ ಲೈಫಲ್ಲಿ ಆದಂಥ ನಿಜ ಘಟನೆ. ಒಳ್ಳೆಯ ಅವರದ್ದು ಪವಾಡನೆ ಆಗಿದೆ ನನ್ನ ಲೈಫಲ್ಲಿ, ಭಾರಿ ಒಳ್ಳೆಯದು. ಅವರ ನಂಬಿದವರಿಗೆ ಇಂಬು ಕೊಡುವಂತಹ ಅಜ್ಜ ಅವರು. ಸೊ ಹಾಗಾಗಿ ಯಾರೆಲ್ಲ ಆ ವಿಡಿಯೋವನ್ನು ನೋಡಲಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಗಿಸ್ತಿದ್ದೇನೆ. ಓಕೆ, ಬಾಯ್, ಟೇಕ್ ಕೇರ್ ಆಲ್ ಆಫ್ ಯು.